ಬುಲೆವಂದುಪ್ಪುನ ತೊಕ್ಕೋಟು ಉಳ್ಳಾಲದ ಕೇಂದ್ರ ಪರಿಸರ ಓವರ್ ಬ್ರಿಡ್ಜ್ಡ್ ಆತ್ಮೀಯರಾಯನ ರಿಯಾಜರ್ನ ಕಟ್ಟಡ ಜಿರಾರ್ ಅಹಮದರ್ ಮೆಡಕ್ ಪಾಲಿಕ್ಲಿನಿಕ್ನು ಶುರು ಮಲ್ತದೇರು ಜನಕ್ಲಿಗೆ ಎಡ್ಡ ಗುಣಮಟ್ಟದ ಸೇವೆ ಪ್ರೀತಿ ವಿಶ್ವಾಸದ ಆರೈಕೆ ಮಲ್ತದು ಸಂಸ್ಥೆ ಬುಳೆವಡು ಪಂಡದು ಶಾಸಕರು ಶ್ರೀ ಯುಟಿ ಖಾದರ್ ಮೆಡಕ್ ಪಾಲಿಕ್ಲಿನಿಕ್ಗೆ ಉದಿಪನ ಮಲ್ತದು ಶುಭ ಹಾರೈಸಿಯರು. ತೊಕ್ಕೋಟು ಓವರ್ ಬ್ರಿಡ್ಜ್ಡ್ ಉಳ್ಳಾಲ ತಿರುಗುನಲ್ಪ ಹೊಸತಾದ ನಿರ್ಮಾಣ ಆಯಿನ ರಿಯಾಜರ್ನ ಬ್ರಿಡ್ಜ್ವೇ ಕಟ್ಟಡ ಜಿರಾರ್ ಅಹಮದರ್ನ ಮಾಲಕತ್ವಡು ಮೆಡಕ್ ಪಾಲಿಕ್ಲಿನಿಕ್ ಸೋಮವಾರ ಕಾಂಡೆ ಉದಿಪನ ಆದು ವೈದ್ಯಕೀಯ ಸೇವಾ ಸವಲತ್ತುಗಳನ್ನು ಒದಗಾವೊಂದುಂಡು. ಮೆಡಕ್ ಪಾಲಿಕ್ಲಿನಿಕ್ನ ರಿಬ್ಬನ್ ಕಟ್ ಮಲ್ತದು ಉದಿಪನ ಮಲ್ತಿನ ಶಾಸಕರು ಶ್ರೀ ಯುಟಿ ಖಾದರ್ ಮೆಡಕ್ ಪಾಲಿಕ್ಲಿನಿಕ್ಗೆ ಶುಭ ಹಾರೈಸಿಯರು. All consultation. No, only consultation. No minor. Casualty. Minor. Emergency care. Zira. Last time. Full one, na? You have? Pfizer is there. Pfizer. Okay. This is a doctor Nirmal Babu. Is also. ಎಲ್ಲರ ಆತ್ಮೀಯರು ಪರಿಚಿತರಾಗಿರುವಂತಹ ಜಿರಾರ್ ಅವರು ಇವತ್ತು ತೊಕ್ಕೋಟ್ನ ಮತ್ತು ಉಳ್ಳಾಲಕ್ಕೆ ಸಂಪರ್ಕಿಸುವಂಥ ಕೇಂದ್ರ ಭಾಗದಲ್ಲಿ ಮೆಡಿಕಲ್ ಎಂಬ ಪಾಲಿಕ್ಲಿನಿಕ್ ಅನ್ನು ಇವತ್ತು ಪ್ರಾರಂಭ ಮಾಡ್ತಿದ್ದಾರೆ. ಇದರಿಂದ ಬಹುಶಃ ಇದು ಎಮರ್ಜೆನ್ಸಿ ಕ್ಯಾಶುಯಾಲಿಟಿಗೆ ಮತ್ತು ಎಲ್ಲ ರೀತಿಯ ತಜ್ಞ ವೈದ್ಯರ ಕನ್ಸಲ್ಟೇಷನ್ ಹಾಗೂ ನಮ್ಮ ಎಮರ್ಜೆನ್ಸಿ ಮೆಡಿಸಿನ್ಗೆ ಸಂಬಂಧಪಟ್ಟ ಭಾಳಷ್ಟು ಪ್ರಯೋಜನ ಆಗ್ತಾ ಇದೆ. ಇಲ್ಲಿ ಬರುವಂಥ ಎಲ್ಲರೂ ಕೂಡ ಅತ್ಯಂತ ವೇಗದಲ್ಲಿ ಗುಣಮುಖರಾಗಲಿ ಮತ್ತು ಇಲ್ಲಿ ಕೆಲಸ ಮಾಡೋರು ಕೂಡ ಅತ್ಯಂತ ಪ್ರೀತಿಯಿಂದ ಸೋದರತೆಯಿಂದ ಮತ್ತು ಅತ್ಯಂತ ವಿಶ್ವಾಸಭರಿತವಾಗಿ ತಮ್ಮ ಕೆಲಸ ನಿರ್ವಹಿಸೋ ವಿಚಾರ ಕೂಡ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಈ ಪ್ರದೇಶದಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಮಾಡುವ ಮೂಲಕ ಬಹುಶಃ ಇಲ್ಲಿ ಸುತ್ತಮುತ್ತ ಎಲ್ಲ ಜನರಿಗೆ ಒಂದು ವೈದ್ಯಕೀಯ ಚಿಕಿತ್ಸೆ ಅವರ ಭಾಳ ಹತ್ತಿರ ಸಿಕ್ಕುವಂಥ ವಿಚಾರ ಕೂಡ ಆಗ್ತಿದೆ. ಒಂದು ಅಭಿವೃದ್ಧಿ ಕೂಡ ಇವತ್ತು ಆಗುವಂಥದ್ದು. ಯಾಕಂತ ಹೇಳಿದರೆ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಆರ್ಥಿಕತೆ ಚಲನವಲನ ಆದರೆ ಮಾತ್ರ ಇವತ್ತು ಆ ಒಂದು ಪ್ರದೇಶ ಅಭಿವೃದ್ಧಿ ಆಗ್ತದೆ. ಸೊ ಇಲ್ಲಿ ಒಂದು ಕಟ್ಟಡ ರಿಯಾಜ್ ಭವನ್ ಅವರು ಇವತ್ತು ಕಟ್ಟಿದ್ದಾರೆ. ತಾವಿವತ್ತು ಬಂದು ಇಲ್ಲಿ ಸಂಸ್ಥೆ ಪ್ರಾರಂಭ ಮಾಡಿದ್ರಿ. ಇಲ್ಲಿ ಬಹುಶಃ ಎಲ್ಲ ವೈದ್ಯರು ಉತ್ತಮವಾಗಿ ಕೆಲಸ ಮಾಡಿದ ಭಾಳಷ್ಟು ಜನಸಾಮಾನ್ಯ ಬಂದು ಹೋಗುವ ಸಂದರ್ಭದಲ್ಲಿ ಆರ್ಥಿಕತೆಯ ಒಂದು ಚಲನವಲನ ಮತ್ತು ಫ್ಲೋ ಆಫ್ ದಿ ಪಾಪ್ಯುಲೇಷನ್ ವಿಲ್ ಡೆವಲಪ್ ದಿ ಎಂಟೈರ್ ಏರಿಯಾ. ಅದಕ್ಕಾಗಿ ಎಲ್ಲರ ಪರವಾಗಿ ವಿಶೇಷ ಕೃತಜ್ಞತೆ ನಾವು ಸಂಪೂರ್ಣ ಸಹಕಾರವನ್ನು ಹೇಳಿಸಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ ಹೇಳುವ ಉದ್ಘಾಟಿಸ್ತೇನೆ. ನಮಸ್ಕಾರ. ಹೊರರೋಗಿ ವಿಭಾಗನ
ಬಾವಾ ಫಿಶ್ ಮಿಲ್ ಬೊಕ ಆಯಿಲ್ ಕಂಪೆನಿದ ಚೇರ್ಮನ್ ಶ್ರೀ ರಿಯಾಸ್ ಬಾವಾ ರಿಬ್ಬನ್ ಕತ್ತೆರ್ದು ಉದಿಪನ ಮಲ್ತದ್ದು. ದೇವೇರ್ನ ಅನುಗ್ರಹಡು ಸಂಸ್ಥೆ ಬೊಳೆವಾಡು ಜನಗಳಿಗೆ ಇಂದೆರ್ದು ಪ್ರಯೋಜನ ಆವಡು ಪಡೆದು ಎಡೆಪು ಬಯಕಿಯರು. ನಾನು ನಮ್ಮ ಮಿತ್ರರೆಲ್ಲ ಒಂದು ಮಾಡಿದ್ದು ಒಂದು ಕಾರ್ಯಕ್ರಮಕ್ಕೆ ದೇವರ ಹತ್ರ ಅಲ್ಲನ ಹತ್ರ ಪ್ರಾರ್ಥಿಸ್ತೇನೆ, ಅದು ಅವರಿಗೆ ಎಲ್ಲ ಯಶಸ್ವಿ ಆಗಲಿ. ಮತ್ತು ಇಲ್ಲಿದು ಜನರಿಗೆಲ್ಲ ಒಂದು ಒಳ್ಳೆಯ ಸೌಕರ್ಯವಿರುವ ಒಂದು ವ್ಯವಸ್ಥೆ ಆಗಲಿ ಎಂದು ನಾನು ಅಲ್ಲನ ಹತ್ರ ಪ್ರಾರ್ಥಿಸ್ತೇನೆ, ಅವರಿಗೆ ಯಶಸ್ವಿ ಆಗಲಿ. ಕನ್ನಡಕ ವಿಭಾಗನು ಉದಿಪನ ಮಲ್ತದ ಪಾತೆರ್ನ ಉಳ್ಳಾಲ ದರ್ಗಾ ಸಮಿತಿ ಅಧ್ಯಕ್ಷರು ಜನಾಬ್ ಅಲ್ಹಸ್ ಅಬ್ದುಲ್ ರಶೀದ್ ಉಳ್ಳಾಲ ಕೇಂದ್ರ ಬಾಗಡು ಇಂಚಿನೊಂಜಿ ಆರೋಗ್ಯ ಚಿಕಿತ್ಸಾ ಕೇಂದ್ರವನ್ನು ಶುರು ಮಲ್ತಿನವು. ನಂಗೆ ಮಾತ್ರೆಗಳ ಕುಸಿತ ವಿಷಯ ಮಾತಾ ಸಿಕ್ಗಳ ಪರಿಣಿತ ವೈದ್ಯರು ಒಂಜೇ ಜಾಗಿಡು ತಿಕ್ವೇರು ಎಡ್ಡೆ ವೈದ್ಯಕೀಯ ಸೇವೆಡು ಸಂಸ್ಥೆ ದುಂಬರಿಯಡು ಪಂಡದು ಹಾರೈಸಿಯರು. ಉಳ್ಳಾಲದ ಹೃದಯ ಭಾಗದಲ್ಲಿ ಇವತ್ತು ಮಿತ್ರರು ಸೇರಿಕೊಂಡು ಮೆಡಾಕ್ ಎಂಬ ಒಂದು ಆರೋಗ್ಯ ಸೇವಾ ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ. ಇದು ಉಳ್ಳಾಲದ ಮಟ್ಟಿಗೆ ನಮಗೆಲ್ಲ ಒಂದು ಹರ್ಷದಂದ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಳ್ಳಾಲದಲ್ಲಿ ಹಲವಾರು ವೈದ್ಯಕೀಯ ಚಿಕಿತ್ಸೆ ದೊರಕಿಸುವಂಥ ಕೇಂದ್ರಗಳಿದ್ದರೂ ಕೂಡ ಒಂದೇ ಸೂರಿನಡಿಯಲ್ಲಿ ವಿವಿಧ ಕಾಯಿಲೆಗಳಿಗೆ ಬೇಕಾದಂಥ ತಪಾಸಣೆಗಳನ್ನು ಮಾಡುವಂಥದ್ದು ಅಲ್ಲದೆ ಎಲ್ಲ ಕ್ಷೇತ್ರದ ವೈದ್ಯರು ಕೂಡ ಒಂದೇ ಸೂರಿನಲ್ಲಿ ದೊರೆಯುವಂಥದ್ದು ನಮ್ಮ ಉಳ್ಳಾಲದ ಜನತೆಗೆ ಬಹಳ ಒಂದು ಅಗತ್ಯದ ಸೇವೆಯನ್ನು ಪೂರೈಸಿದ್ದಾರೆ. ಈ ಒಂದು ಸೇವೆ ರೀತಿಯಲ್ಲಿ ಇದ್ದುಕೊಂಡು ಕೇವಲ ಹಣ ಮಾಡುವಂಥ ಉದ್ದೇಶದಲ್ಲಿ ಇರದೆ, ಯಾಕಂತೇಳಿದರೆ ಫಾದರ್ ಮುಲ್ಲಸಿದಂಥ ಹಾಸ್ಪಿಟಲ್ಗಳು ನಾವು ಕಂಡಿದ್ದೇವೆ. ಅದು ಬಹಳ ನಾವು ಚಿಕ್ಕಂದ್ರೆ ನಾವು ಹುಟ್ಟುವ ಮೊದಲೇ ಇದ್ದಂಥ ಒಂದು ಸಂಸ್ಥೆ. ಅವರು ಜನಪರ ಕೆಲಸ ಮಾಡಿಕೊಂಡು ಮತ್ತೊಂದು ಆ ಒಂದು ಖ್ಯಾತಿಗೆ ಹೊಂದಿದ್ದಾರೆ. ಈಗ ಅಲ್ಲಿ ಎಲ್ಲ ರೀತಿಯ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ಏನು ಕಮ್ಮಿ ಏನಿಲ್ಲ, ಆದರೆ ಹೆಸರು ಗಳಿಸುವಂಥದ್ದು ಪ್ರಾಮುಖ್ಯ. ಹೆಸರು ಗಳಿಸಿದ ಮೇಲೆ ಜನರ ಸೇವೆಯನ್ನೆಲ್ಲ ಮಾಡಿದ ಮೇಲೆ ಹಣ ಸಂಪಾದನೆ ಮಾಡಲಿಕ್ಕೆ ಪ್ರಾರಂಭಿಸಿ. ಯಾಕೆಂದರೆ ಇವತ್ತು ವೈದ್ಯಕೀಯ ರಂಗ ಒಂದು ವ್ಯಾಪಾರೀಕರಣ ಆಗಿದೆ, ಶಿಕ್ಷಣ ರಂಗ ಇದ್ದ ಹಾಗೆ. ಆದರೆ ತಾವು ಯುವಕರಿದ್ದೀರಿ, ಮುಂದೆ ತಮಗೆ ಬೇಕಾದಷ್ಟು ಕಾಲ ಸಂಪಾದನೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಕೆಲಸ ಮಾಡುವ ಅವಕಾಶ ಇದೆ. ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ಹಿರಿಯ ಡಾಕ್ಟರ್ಸ್ಗಳು ನಮ್ಮ ಉಳ್ಳಾಲದಲ್ಲಿ ಇದ್ದರು. ಮುನಿಯಪ್ಪ ಅಂತ ಹೇಳುವಂಥ ಡಾಕ್ಟರ್ ಇದ್ದರು, ವೆಂಕಟರಾವ್ ಅಂತ ಹೇಳುವಂಥ ಡಾಕ್ಟರ್ ಇದ್ದರು, ಅದೇ ರೀತಿ ಪಣಿಯಾರ್ ಅಂತ ಹೇಳುವಂಥ ಡಾಕ್ಟರ್ ಇದ್ದರು, ಡಿ.ಕೆ. ನಾಯಕರು 55 ವರ್ಷಗಳಿಂದ ಇದ್ದರು, ಡಾಕ್ಟರ್ ಸದಾಶಿವ 50 ವರ್ಷಗಳಿಂದ ಇದ್ದಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ಯುಸಿಸ್ ಭಟ್ರ ಒಂದು ಡಾಕ್ಟರ್ ಕೂಡ ಇಲ್ಲಿದ್ದಾರೆ, ಎಂ.ಆರ್. ಭಟ್ರು, ಹಲವಾರು ಡಾಕ್ಟರ್ಸ್ಗಳಿದ್ದಾರೆ. ನಿಮ್ಮ ಈ ಸೇವೆಗೆ ಎಲ್ಲರ ಕೊಡುಗೆ ಅಗತ್ಯವಿದೆ. ಅವರನ್ನೆಲ್ಲರ ನೀವು ಸಂಪರ್ಕದಲ್ಲಿ ಇರಬೇಕು, ಇದ್ದುಕೊಂಡು ಜನರಿಗೆ ಒಂದು ಮಿತವಾದ ದರದಲ್ಲಿ, ಯಾಕಂದ್ರೆ ಇವತ್ತು ಎಲ್ಲ ಕಡೆ ಬಿಲ್ಲು ಬಹಳಷ್ಟು ಜನರನ್ನ ಕೊಯ್ತಾ ಇದ್ದಾರೆ ಅಂತ ಹೇಳುವ ಮಾತನ್ನು ನೀವು ಅದಕ್ಕೆ ಅಪಸ್ವರ ಅಂತ ಹೇಳುವ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಏನು ರಿಜಿಸ್ಟರ್ ಕಂಪನಿಗಳಂತ ದುಬೈ ಜಗತ್ತಿನಾದ್ಯಂತ ಇರುವಂತಹ ದೊಡ್ಡ ದೊಡ್ಡ ವೈದ್ಯಕೀಯ ಕ್ಷೇತ್ರಗಳಿದ್ದ ಹಾಗೆ ತಮ್ಮ ಸಂಸ್ಥೆ ಕೂಡ ಬೆಳಗಲಿ ಅಂತೇಳಿ ಹಾರೈಸಿಕೊಂಡು ನೀವು ಉಳ್ಳಾಲದಲ್ಲಿ ಈ ಒಂದು ವ್ಯವಸ್ಥೆ ಮಾಡಿದ್ದಕ್ಕಾಗಿ ಉಳ್ಳಾಲದ ಜಮಾತಿನ ಪರವಾಗಿ ನಾನು ನಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಟ್ಟಡದ ಮಾಲೀಕ ನಮ್ಮವರಾದ ರಿಯಾಜ್ ಬಾರ್ ಅವರು ಬಹಳ ಕಮ್ಮಿಯ ಕೊಡುಗೆಯನ್ನು ನಮ್ಮ ಉಳ್ಳಾಲಕ್ಕೆ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಕೊಡುಗೆ ಬೃಹತ್ ಕಟ್ಟಡಗಳನ್ನು ಉಳ್ಳಾಲ ಪ್ರದೇಶದಲ್ಲಿ ಮಾಡಿಕೊಂಡು ಜನರಿಗೆ ವ್ಯಾಪಾರ ಉದ್ಯಮಕ್ಕೆ ಅವಕಾಶ ಆಗುವ ಹಾಗೆ ಅವರಿಗೆ ಅಲ್ಲಾಹು ಅನುಗ್ರಹಿಸಲಿ ಅಂತ ಹೇಳುವ ಮಾತನ್ನು ಹೇಳಿ ಈ ಒಂದು ಸಂದರ್ಭಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ದ ಮಾಜಿ ಉಪಾಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ಚಿಕಿತ್ಸಾ ವಿಭಾಗನು ಉದಿಪನ ಮಲ್ತದು ಬುಳೆವಂದುಪುನ ಉಳ್ಳಾಲ ಬಾಗಡು ಮೆಡಾಕ್ ಪಾಲಿಕ್ಲಿನಿಕ್ ಎಡ್ಡೆ ಸೇವೆ ಕೊರಡು ಸಮಾಜಮುಖಿಯಾದ ವೈದ್ಯಕೀಯ ಸೇವೆ ಮಲ್ಪಡು ಪಡೆದು ಹಾರೈಸಿಯರು. ಜಂಕ್ಷನಲ್ಲಿ
ಅತ್ಯಂತ ಶೀಘ್ರಗತಿಯಲ್ಲಿ ಬೆಳೆಯುತ್ತಿರುವಂಥ ಒಂದು ಪೇಟೆ. ಈ ಪೇಟೆಯಲ್ಲಿ ನನ್ನ ಆತ್ಮೀಯ ಮಿತ್ರರಾದ ಜಿರಾಲ್ ಅವರ ನೇತೃತ್ವದಲ್ಲಿ ಇವತ್ತು ಈ ವೈದ್ಯಕೀಯ ಇದಕ್ಕೆ ಸಂಬಂಧಪಟ್ಟ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡುವುದರ ಮುಖಾಂತರ ಅವರು ಈಗಾಗಲೇ ಸಮಾಜ ಸೇವೆ, ಸಮಾಜಮುಖಿಯಾಗಿ ಕೆಲಸ ಮಾಡುವರು. ಅವರಿಗೆ ಇದೊಂದು ಹೊಸ ಹೆಜ್ಜೆಯಾಗಿ ತೊಕ್ಕೋಡ್ ಜಂಕ್ಷನಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಆಗಿದೆ. ಅವರ ನಮ್ಮ ರಶೀದ್ ಉಲ್ಲಾಲ್ ಹೇಳಿದ ಹಾಗೆ ಸಮಾಜಮುಖಿಯಾಗಿ ಯಾರು ಕೆಲಸ ಮಾಡ್ತಾರೆ, ವೈದ್ಯಕೀಯ ಸೇವೆ ಅಂದರೆ ಅದು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥದ್ದು. ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವರಿಗೆ ಒಂದು ದೇವರು ಇಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಈ ಸಂಸ್ಥೆಯ ಮುಖಾಂತರ ಇನ್ನಷ್ಟು ಬೇರೆ ಬೇರೆ ಕಡೆ ಸಂಸ್ಥೆ ಪ್ರಾರಂಭ ಮಾಡಲಿಕ್ಕೆ ಈ ಒಂದು ಉತ್ತೇಜನ ಕೊಡುವಂಥ ಸಂಸ್ಥೆ ಇದಾಗಿ ಬೆಳಗಲಿ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಆರೈಕೆ ಮತ್ತು ಶುಭ ಹಾರೈಕೆ ಜಿರಾರ್ ಅವರು ಮತ್ತು ಅವರ ತಂಡಕ್ಕೆ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಎಕ್ಸ್ರೇ ವಿಭಾಗನು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮ ಗುರುಕುಲು ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣ ಉದಿಪನ ಮಲ್ತೇರಿ ರೋಟಿ ಕಪಡ ಮಕಾನ್ ಪನ್ಪಿನವು ಸಾಮಾನ್ಯ ಪಾತೆರ ಇಂದೆತ ಒಟ್ಟೊಟ್ಟಿಗೆ ಇತ್ತ ಆರೋಗ್ಯಲ ಮುಖ್ಯ ಆತನ ಪಂಡದು ಮಡಕ್ ಪಾಲಿಕ್ಲಿನಿಕ್ ಎಡ್ಡ ಸೇವೆ ಕೊಡ್ದು ಜನಗಳಿಗೆ ಪ್ರಯೋಜನ ಆವಡು ಪಂಡದು ಶುಭ ಹಾರೈಸಿಯರು. ಮೆಡಿಕೋ ಪಾಲಿಕ್ಲಿನಿಕ್ ಮೂಲಕ ನಮ್ಮ ಈ ತೊಕ್ಕೊಟ್ಟು ಉಳ್ಳಾಲ ಪೆರ್ಮನೂರಿನ ಪರಿಸರದ ಜನರಿಗೆ ಸೂಕ್ತವಾದ ಆರೋಗ್ಯ ಸೇವೆ ಲಭಿಸಲೆಂದು ನಾನು ಹಾರೈಸ್ತೇನೆ. ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲೆಂಬುದು ನನ್ನ ಹಾರೈಕೆಯಾಗಿದೆ. ಇಲ್ಲಿ ಕೇವಲ 499 ರೂಪಾಯಿಗೆ ಕಾಂಪ್ರಹೆನ್ಸಿವ್ ಹೆಲ್ತ್ ಚೆಕಪ್ ಸಿಗುತ್ತದೆ ಎಂಬ ಸುದ್ದಿ ಕೇಳಿ ನನಗಂತೂ ಬಹಳಷ್ಟು ಸಂತೋಷವಾಯಿತು. ಇಂತಹ ಅತಿ ಕಡಿಮೆ ದರದಲ್ಲಿ ನಾನು ಭಾವಿಸುವ ಪ್ರಕಾರ ಎಲ್ಲಿಯೂ ಇಂತಹ ಕಾಂಪ್ರಹೆನ್ಸಿವ್ ಹೆಲ್ತ್ ಚೆಕಪ್ ಸಿಗುತ್ತಾ ಇಲ್ಲ. ಇಂಥ ಒಂದು ಉತ್ತಮವಾದ ಸೇವೆಯನ್ನು ನೀವು ನೀಡುವಾಗ ಇತರ ಎಲ್ಲ ಕ್ಷೇತ್ರದಲ್ಲಿ ಔಷಧಿಗಳ ಮಾರಾಟವಿರಲಿ, ಜನರಿಗೆ ಬೇಕಾದ ಶುಶ್ರೂಷೆ ಇರಲಿ, ಎಲ್ಲ ರೀತಿಯಲ್ಲಿ ಈ ಪಾಲಿಕ್ಲಿನಿಕ್ ಮೂಲಕ ಜನರಿಗೆ ಒಳಿತಾಗಲಿ ಎಂಬುದೇ ನನ್ನ ಹಾರೈಕೆ ಆಗಿದೆ. ನಾವು ಮಾತಾಡುವಾಗ ರೋಟಿ ಕಪಡ ಮಖಾನ್ ಅಂತ ಮಾತಾಡ್ತೇವೆ. ಬಹುಶಃ ಈಗ ಅದರೊಟ್ಟಿಗೆ ನಾವು ಆರೋಗ್ಯವನ್ನು ಕೂಡ ಸೇರಿಸಬೇಕಾಗ್ತದೆ. ಆರೋಗ್ಯ ಇದ್ದರೆ ಮಾತ್ರ ಉಳಿದೆಲ್ಲವೂ ಸಾಧ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ COVID-19 ಕೊರೋನಾ ವೈರಸ್ನಿಂದಾಗಿ ಜನರಿಗೆ ಬಹಳಷ್ಟು ಕಷ್ಟವಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಪರಿಸರದಲ್ಲಿ ಕೂಡ ಶುಚಿತ್ವವನ್ನು ಕಾಪಾಡಿ ಜನರಿಗೆ ಬೇಕಾದ ಎಲ್ಲ ರೀತಿಯ ಸೂಚನೆಗಳನ್ನು ನೀಡಿ ಮಗದೊಮ್ಮೆ ಆರೋಗ್ಯಕರವಾದ ಸಮಾಜ ನಮ್ಮ ಭಾರತ ದೇಶದಲ್ಲಿ, ಅದೇ ರೀತಿ ನಮ್ಮ ಈ ತೊಕ್ಕೊಟ್ಟು ಉಳ್ಳಾಲ ಪೆರ್ಮನೂರಿನ ಪರಿಸರದಲ್ಲಿ ಬೆಳೆದು ಬರಲೆಂದು ಹಾರೈಸ್ತೇನೆ. ತಮಗೆಲ್ಲರಿಗೂ ಮಗದೊಮ್ಮೆ ಶುಭವಾಗಲೆಂಬುದೇ ನನ್ನ ಹಾರೈಕೆ. ಸ್ಕ್ಯಾನಿಂಗ್ ವಿಭಾಗನು ಉದಿಪನ ಮಲ್ತಿನ ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಉಳ್ಳಾಲ ಬುಳೆವೊಂದು ಪುನಃ ಪ್ರದೇಶ ಜನಸಂಖ್ಯೆಲ ಹೆಚ್ಚ ಆವೊಂದುಂಡು. ವೈದ್ಯು ನಾರಾಯಣ ಹರಿ ಪನ್ಪಿನವು ನಮ್ಮ ನಂಬಿಕೆ. ವೈದ್ಯರ ದೇವರೇನು ತೂಪ ಅಂಚಾದು ಎಡ್ಡ ಸೇವೆ ಕೊರಡು ಮೆಡಾಕ್ ಸಂಸ್ಥೆ ಬುಳೆವಡು ಪಂಡದು ಹಾರೈಸಿಯರು. ಉಳ್ಳಾಳ ಬೆಳೆಯುವಂತಹ ಪ್ರದೇಶ, ಹಾಗೆ ಬೆಳೆಯುವಂತಹ ಜನಸಂಖ್ಯೆ. ಉಳ್ಳಾಳದ ಈ ಹೃದಯ ಭಾಗದಲ್ಲಿ ಇವತ್ತು ನಮ್ಮ ಜಿರಾಲ್ ಒಂದು ಮೆಡಿಕೋ ಪಾಲಿಕ್ಲಿನಿಕ್ ಎನ್ನುವಂತಹ ಸಂಸ್ಥೆಯನ್ನು ಪ್ರಾರಂಭಿಸಿ ಉಳ್ಳಾಳದ ಭಾಗದ ಜನತೆಗೆ ಒಂದು ಸೇವೆಯನ್ನು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಹಿರಿಯರು ಹೇಳಿದಾಗೆ ವೈದ್ಯೋ ನಾರಾಯಣ ಹರಿ ಅಂದರೆ ಒಬ್ಬ ರೋಗಿಗೆ ಡಾಕ್ಟ್ರೇ ದೇವರು. ಆ ರೋಗಿಯನ್ನು ಚಿಕಿತ್ಸೆ ಮಾಡಿ ಅವನು ಮುಖಾದಾಗ ಅವನು ಗೊತ್ತಿಲ್ಲದೆ ಹೃದಯದಲ್ಲಿ ಆ ಡಾಕ್ಟ್ರಿಗೆ ದೇವರನ್ನು ಬೇಡ್ತಾನೆ. ಆಗ ಆ ರೋಗಿ ಡಾಕ್ಟ್ರಿಗೂ ದೇವರಾಗ್ತಾನೆ. ಹಾಗೆ ವೈದ್ಯಕೀಯ ಅದೊಂದು ವೃತ್ತಿಯಲ್ಲ, ಅದೊಂದು ಸೇವೆ. ಆದರೆ ನಮ್ಮ ರಶೀದ್ ಹಾಜರ್ ಅವರು ಹೇಳಿದಾಗೆ ಅದು ಇವತ್ತು ಒಂದು ವೃತ್ತಿಯಾಗಿ ಅದು ಮಾರ್ಪಟ್ಟಿದೆ. ಆದರೆ ಅದರಲ್ಲೂ ನಮ್ಮ ಈ ಭಾಗದ ಮೆಡಿಕೋ ಬಹಳ ವಿಶೇಷತೆಯನ್ನು ಕಾಣ್ತಾ ಇದೆ. ಬಹಳ ಕಡಿಮೆ ಖರ್ಚಿನಲ್ಲಿ ಕೆಲವು ವೈದ್ಯಕೀಯ ಸೇವೆಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀರಾ. ಮುಂದಿನ ದಿವಸಗಳಲ್ಲಿ ಈ ಸಂಸ್ಥೆ ಬೆಳೆಯಲಿ, 10 ಸಂಸ್ಥೆಗಳಿಗೆ ಕಾರಣಕರ್ತರಾಗಿ ಅಂತ ಹೇಳಿಕೊಂಡು ಈ ಭಾಗದ ಜನತೆಗೆ ಒಳ್ಳೆಯ ಸೇವೆಯನ್ನು ಕೊಡುವಂತಾಗಲಿ ಅಂತ ಹೇಳಿಕೊಂಡು
ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಮೊಕ್ತೇಸರರು ಶ್ರೀ ಈಶ್ವರ್ ಉಳ್ಳಾಲ್, ಕುಡ್ಲ ಮೂಡ ಮಾಜಿ ಸದಸ್ಯರು ಶ್ರೀ ಮುರಳಿ ಮೋಹನ್ ಸಾಲ್ಯಾನ್, ಉಳ್ಳಾಲ ನಗರಸಭಾ ಸದಸ್ಯರು ಗೀತಾಬಾಯಿ, ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲಾ ಉತ್ಸವ ಸಮಿತಿ ಅಧ್ಯಕ್ಷರು ಶ್ರೀ ಸುರೇಂದ್ರ ಶೆಟ್ಟಿ, ಓವರ್ ಬ್ರಿಡ್ಜ್ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರು ಶ್ರೀ ಮೋಹನ್ ಕಾಪಿಕಾಡ್, ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷರು ಶ್ರೀ ರಾಜಿಕ್ ಉಳ್ಳಾಲ್ ಎಂಚಿತ್ತಿ ಪ್ರಮುಖರು ಮಲ್ಲ ಬಿನ್ನೆರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಗೂಡಿನ ಬಳಿಟ್ ಇಂಚಗ್ ಜೀವ ರಕ್ಷಣೆಗೆ ಸಾಹಸ ತೋಜಾಯಿನ ಜವಣರು ಮೊಹಮ್ಮದ್, ಆರಿಫ್, ತೌಸಿಫ್, ಮುತ್ತಾರ್, ಜಾಹಿದ್, ಸಮೀರ್ ಮೊಕ್ಲೆಗ್ ಮೆಡಕ್ ಪಾಲಿಕ್ಲಿನಿಕ್ ಸಂಸ್ಥೆದ ಪರವಾದ ಮಾನದಿಗೆ ಸಂದಾಯರು. ಕೋಮುದ್ವೇಷನೆ ಜಾಸ್ತಿ ತೋಜೊಂದು ಪುನಃ ಇನಿತ ಕಾಲಗಟ್ಟಡು ಅವೇನು ಮೀರಿದ ಜೀವ ರಕ್ಷಣೆ ಮನ್ಪುನ ತಂಡಲು ಅವಳವಳು ಉಳ್ಳೇರು ಮೊಗವೀರ ಬಂದಲು ಉಳ್ಳಾಲ ಕಡಲ ಕಿನಾರಿಡು ಅವೇತೋ ಜೀವಲೆನು ಹೊರ್ತುದೇರು. ಗೂಡಿನ ಬಳಿತ ಜವಣೆರ್ಲ ಪೆರ್ಲಂದ ದಿನತಾನಿ ಕಲ್ಲಡ್ಕದ ಜವಣನ ಜೀವ ವರಿಪೆರೆ ಪೊನೆಯರು ಪಂಡದು ಉಳ್ಳಾಲ ದರ್ಗಾ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಮಾನಾದಿಗೆ ನಡಪಾದ ಅಭಿನಂದನದ ಪಾತ್ರ ಬಂಡೇರು. ಮೆಡಿಕೋ ಎಂಬ ಸಂಸ್ಥೆ ಪ್ರಾರಂಭಗೊಂಡ ಪ್ರಥಮ ನಿಮಿಷಗಳಲ್ಲಿಯೇ ಒಂದು ವಿಶೇಷ ಕಾರ್ಯಕ್ರಮ ಇದರ ಮಾಲಕರು ಸಹ ತಂಡ ಆಯೋಜಿಸಿಕೊಂಡಿದೆ. ಇಂದಿನ ಕಾಲದಲ್ಲಿ ಅಲ್ಲಾಹನು ಬೇರೆ ಬೇರೆ ರೀತಿಯ ಅನಾಹುತಗಳನ್ನು ನಮ್ಮ ಕಣ್ಣ ಮುಂದೆ ತಂದು ಈ ಜಗತ್ತಿನಲ್ಲಿ ನೀವು ಯಾರು ಕೂಡ ಸ್ವತಂತ್ರರಲ್ಲ, ಎಲ್ಲರೂ ಸೃಷ್ಟಿಕರ್ತನ ಆದೇಶದಂತೆ ಪಾಲನೆಯನ್ನು ಮಾಡಬೇಕು ಅಂತ ಹೇಳುವ ಎಲ್ಲ ಜಾತಿ ಧರ್ಮದ ನಿಬಂಧನೆಗಳು ಒಪ್ಪಟ್ಟಿದೆ. ಆದರೆ ನಾವು ಇವತ್ತು ನಮ್ಮ ವ್ಯಾವಹಾರಿಕ ಜೀವನ ಇನ್ನಿತರ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮನ್ನು ನಾವು ಮರೆತುಕೊಂಡು ಬೇರೆ ಬೇರೆ ಆಗಿದ್ದುಕೊಂಡಿದ್ದೇವೆ. ಆದರೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಬಹಳ ಒಗ್ಗಟ್ಟಿನಿಂದ ಈ ಊರಿನಲ್ಲಿ ಜೀವನವನ್ನು ಸಾಗಿಸಿಕೊಂಡು ವ್ಯಾಪಾರೀಕರಣವನ್ನು ಮಾಡಿಕೊಂಡು ಮುಂದೆ ಸಾಗಿದ ಚರಿತ್ರೆಗಳು ನಮ್ಮ ಕಣ್ಣ ಮುಂದೆ ಇದೆ. ಆದರೆ ಇವತ್ತು ಬೆಳವಣಿಗೆಯ ಕೆಲವರ ಒಂದು ದುಶ್ಚಾತದಿಂದ ನಾವು ಇವತ್ತೆಲ್ಲವನ್ನು ಮರೆಯುವಂಥ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಇವತ್ತು ಒಂದು ಕೆಲಸ ಏನು ನಡೆದಿದೆ ಅಂತ ಹೇಳಿದರೆ, ಉಳ್ಳಾಳದ ಸಮುದ್ರ, ಅರಬ್ಬಿ ಸಮುದ್ರದಲ್ಲಿ ಹಲವಾರು ಜೀವಗಳು ನಷ್ಟವಾಗುವಂಥದ್ದನ್ನು ನಾವು ಕಂಡಿದ್ದೇವೆ. ಯಾತ್ರಾ ಸ್ಥಳವಾದ ಉಳ್ಳಾಳಕ್ಕೆ ಬೇರೆ ಬೇರೆ ಕಡೆಯಿಂದ ಜನರು ಬರ್ತಾರೆ. ಈ ನೀರನ್ನು ಕಂಡಾಗ ಜನರು ಸಾಮಾನ್ಯವಾಗಿ ಆ ನೀರಲ್ಲಿ ಧುಮುಕುವಂಥದ್ದು ಸ್ವಾಭಾವಿಕವಾಗಿ ಬಿಟ್ಟಿದೆ. ಅದೆಷ್ಟೋ ಸಂದರ್ಭಗಳಲ್ಲಿ ಜೀವಗಳನ್ನ ರಕ್ಷಿಸುವಂಥ ಕೆಲಸ ಉಳ್ಳಾಳ ಮಗುವಿನ ಬಂಧುಗಳು ಮಾಡಿದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಯಾಕೆ ನಾನು ಈ ಪ್ರಸ್ತಾವನೆ ಮಾಡಿದ್ದೇನೆ ಅಂತ ಹೇಳಿದರೆ, ಇಂಥ ಒಂದು ಕೋವಿಡ್ ಸಂದರ್ಭದಲ್ಲಿ ಆಗಲಿ ಅಥವಾ ದುರ್ಘಟನೆಗಳು ನಡೆದ ಸಂದರ್ಭದಲ್ಲಾಗಲಿ ಅಥವಾ ಪ್ರವಾಹ ಬಂದ ಸಂದರ್ಭದಲ್ಲಾಗಲಿ ನಮಗೆ ಜಾತಿ ಧರ್ಮ ಇಲ್ಲದೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಮೊನ್ನೆ ದಿವಸ ನೇತ್ರಾವತಿ ಬ್ರಿಡ್ಜ್ ಬಾಣೆಮಂಗಳೂರಲ್ಲಿ ಕಲ್ಲಡ್ಕದ ಒಬ್ಬ ಯುವಕ ನಿಶಾಂತ್ ಎಂಬ ಹುಡುಗ ಏನೋ ಒಂದು ಕಾರಣಕ್ಕೆ ನದಿಗೆ ಧುಮುಕಿದ ಆ ಒಂದು ಸಂದರ್ಭದಲ್ಲಿ, ಅದು ಕೂಡ ರಂಜಾನ್ ತಿಂಗಳ ಪವಿತ್ರ ರಂಜಾನ್ ವ್ರತದಲ್ಲಿರುವಂಥ ಈ ಕೂತ್ಕೊಂಡಂಥ 6 ಯುವಕರು ಮಾಡಿದಂಥ ಒಂದು ಸೇವೆ
ಇವತ್ತು ದೇಶದಲ್ಲಿಯೇ ಒಂದು ಹೆಸರು ಗಳಿಸಿದಂಥ ಕೆಲಸವಾಗಿ ನಿರ್ಮಾಣ ಆಗಿದೆ. ಕಾರಣ ಏನು ಅಂತ ಹೇಳಿದರೆ, ಈ ಜಿಲ್ಲೆಯಲ್ಲಿ ಬಹಳಷ್ಟು ಮಂದಿ ಕೋಮು ವರ್ಗೀಕರಣವನ್ನು ಮಾಡಿಕೊಂಡು ನಮ್ಮ ವಿರುದ್ಧ ತಡೆಗಟ್ಟುವಂಥ ಕೆಲಸ ನಡೆಯುವ ಯುವಕರಿಗೆ ಒಂದು ಪಾಠ ಎಂಬಂತೆ ಈ 6 ಜನ ಯುವಕರು ಆ ನದಿಗೆ ಹಾರಿದಂಥ ಒಂದು ಚಿತ್ರ ಈ ವಾಟ್ಸಪ್ಪಲ್ಲಿ ವೈರಲ್ ಆಗಿದ್ದನ್ನು ಕಂಡಾಗ ಪ್ರತಿಯೊಬ್ಬರ ಒಂದು ಧುಮುಕಿಗೆ ಆ ನೀರಿಗೆ ಹಾರಿದ ಒಂದು ಆ ಲಕ್ಷಣವನ್ನು ನೋಡಿದರೆ ಸಿನಿಮಾ ರಂಗಗಳಲ್ಲಿ ಅವರಿಗೆ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟಿ ರೂಪಾಯಿ ಕೂಡ ಆ ಒಂದು ಸೀನಿಗೆ ದೊರಕಬಹುದು ಅಂತ ನಾನು ಭಾವಿಸಿದ್ದೇನೆ. ಚಿತ್ರೀಕರಣದಲ್ಲಿ ಆ ರೀತಿ ಒಂದು ಖರ್ಚು ಇದೆ ಅದಕ್ಕೆ. ಆ ರೀತಿಯ ಒಂದು ವ್ಯವಸ್ಥೆ ಮಾಡಿಕೊಂಡು ಆ ಹುಡುಗನನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ನಿಜವಾಗಿಯೂ ಅಭಿನಂದನಾರ್ಹ ವಿಚಾರ. ಅವರನ್ನು ಪ್ರತಿ ಗಲ್ಲಿಯಲ್ಲಿ ಕೂಡ ಸನ್ಮಾನ ಮಾಡುವಂಥದ್ದು ಬಹಳ ತೀರ ಅಗತ್ಯ ಇದೆ. ಆದರೆ ಬಹಳ ಸನ್ಮಾನ ಮಾಡಿಕೊಂಡು ಮಾಡುವುದಕ್ಕಿಂತ ಅವರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು, ಅವರ ಒಳಿತಿಗಾಗಿ, ಅವರ ಆರೋಗ್ಯಕ್ಕಾಗಿ ನಾವು ದುವಾ ಮಾಡುವಂಥದ್ದು ಮುಖ್ಯವಾಗಿದೆ ಅಂತ ಹೇಳಿಕೊಂಡು ಆ ಜೀವದ ಹಂಗನ್ನು ತೊರೆದು ಆ ನಿಶಾತ್ತನ್ನು ಬದುಕಿಸಲಿಕ್ಕೆ ಪ್ರಯತ್ನ ಪಟ್ಟಂಥ ಈ ಒಂದು ಆರಿಫ್ ಹೈವೆ, ಮೊಹಮ್ಮದ್, ಮುಸ್ತಕ್, ಶಮೀರ್, ತೌಸೀಫ್, ಜಾಹಿದ್ ಇವರುಗಳಿಗೆ ಇವತ್ತು ಉಳ್ಳಾಲದ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಒಂದು ನೂತನ ಮೆಡಿಕಲ್ ಸೆಂಟರ್ ವತಿಯಿಂದ ಅವರಿಗೆ ಪ್ರತ್ಯೇಕವಾಗಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಲಿಕ್ಕೆ ಜರೀರ್ ಅವರು ತೀರ್ಮಾನ ಮಾಡಿದ್ದಾರೆ. ಆ ಒಂದು ಸ್ಮರಣಿಕೆಯನ್ನು ಆ ಸಂಸ್ಥೆಯ ಪಾಲುದಾರರು, ಅದಕ್ಕೆ ಸಂಬಂಧಪಟ್ಟವರು ನೀಡಿ ಗೌರವಿಸಬೇಕು ಅಂತ ಹೇಳಿಕೊಂಡು ಈ ಒಂದು ಪಾಠದಿಂದಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಕನಿಷ್ಠ ನಮ್ಮ ಎಲ್ಲ ಜಾತಿ ಧರ್ಮದ ಯುವಕರು ನಾವು ಒಂದಾಗಿ ಬಾಳಲಿಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲಾಹನು ಅದಕ್ಕೆ ಅನುಗ್ರಹಿಸಲಿ ಅಂತ ಹೇಳುವ ಮಾತನ್ನು ಹೇಳುವುದರೊಂದಿಗೆ ನಾವೀಗಾಗಲೇ ಅನುಭವಿಸ್ತಿರುವಂಥ ಕೋವಿಡ್ ನಮ್ಮನ್ನು ಇವತ್ತು ಯಾವ ರೀತಿ ಕಟ್ಟಿ ಹಾಕಿಕೊಂಡಿದೆ, ಭಿಕ್ಷುಕನಾಗಿರಲಿ, ಅತಿ ಶ್ರೀಮಂತ ಅಗರ್ಭ ಶ್ರೀಮಂತನಾಗಿರಲಿ, ಒಂದೇ ರೀತಿಯ ಜೀವ ಅಂತ ಹೇಳುವಂಥದ್ದನ್ನು ಈ ಕೋವಿಡ್ ನಮಗೆ ತೋರಿಸಿಕೊಟ್ಟಿದೆ. ಇದರಿಂದ ನಾವು ಬಡವರು, ಬಲ್ಲಿದರು, ಮಧ್ಯಮ ವರ್ಗದವರು, ಶ್ರೀಮಂತರು ಎಲ್ಲರೂ ಇದರ ಒಂದು ತೀರ್ಮಾನವನ್ನು ನಾವು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಜೀವಿಸಲಿಕ್ಕೆ, ಒಂದಾಗಿ ಜೀವಿಸಲಿಕ್ಕೆ ಅಲ್ಲಾಹನು ಅನುಗ್ರಹಿಸಿ ಅಂತ ಹೇಳಿ ನಾನು ಈ ಸಂಸ್ಥೆಯ ಪಾಲುದಾರರ ಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೆಡಕ್ ಪಾಲಿಕ್ಲಿನಿಕ್ ವೈದ್ಯರಾದ ಸೇವೆ ಸಂದಾವನ ಡಾಕ್ಟರ್ ಮೌಶಿರ್ ಹಸೀನ್, ಡಾಕ್ಟರ್ ನಿರ್ಮಲ್, ಡಾಕ್ಟರ್ ಗೌತಮ್, ಡಾಕ್ಟರ್ ಸ್ವಾತಿ ರಾವ್, ಡಾಕ್ಟರ್ ಪೂಜಿತಾ ಮೂರ್ತಿ, ಡಾಕ್ಟರ್ ನಿರೀಕ್ಷಾ ಶೆಟ್ಟಿ, ಡಾಕ್ಟರ್ ಸುನಿಲ್ ಶೆಟ್ಟಿ ತಂಕ್ಲೆ ವೈದ್ಯಕೀಯ ಸೇವೆದ ಬಗೆಟ್ ಪೊಲಬು ಕೊರಿಯರು. Dr. Nirmal, I'll be taking care of orthopedics department in Medoc. We'll be managing basic trauma care as well as emergency procedures and casualty as well. We have an X-ray, we have other USG scans and other packages for people who are coming over here, and we'll also be doing it in a very reasonable and affordable price. Thank you. I'm Dr. Gautam, ENT ತಜ್ಞ ಇಲ್ಲಿ. ಸೊ ನಮ್ಮಲ್ಲಿ ENTದ್ದು ಏನೇ ಪ್ರಾಬ್ಲಮಿಗೆ ಪೇಷಂಟ್ ಬಂದರೆ ಅವ್ರಿಗೋಸ್ಕರ ಫೆಸಿಲಿಟೀಸ್ ಎಲ್ಲ ಮಾಡಿದ್ದೇವೆ. ಬ್ಲಡ್ ಟೆಸ್ಟ್ ಇದಕ್ಕೆಲ್ಲ ಪ್ಯಾಕೇಜ್ ಅಂತ ಮಾಡಿದ್ದೇವೆ. ಇಲ್ಲಿ ಡೈಲಿ 4 o'clock 6 o'clock ತನಕ ನಾನು ಇರ್ತೀನಿ. ಅದಲ್ಲದೆ ಅಪಾಯಿಂಟ್ಮೆಂಟ್ ಇದ್ದರೆ ಬೇರೆ ಟೈಮಲ್ಲೂ ನಾನು ಬರ್ತೀನಿ. I'm Dr. Munish Ali Hassan, MD General Medicine. I will be your physician in Medoc, and we also have other facilities like lab investigations, basic lab investigations, ECGs and X-rays, and we also have diabetes health packages, so we'll be looking after all of those areas. ನಮಸ್ಕಾರ. ಮೆಡಾಕ್ ಪಾಲಿಕ್ಲಿನಿಕ್ಕಿಂದ ಪರವಾಗಿ ಎಲ್ಲರಿಗೂ ವಂದನೆಗಳು. ನಾನು ಡಾಕ್ಟರ್ ಸ್ವಾತಿ ರಾವ್, ನಾನು ಮಕ್ಕಳ ತಜ್ಞ ಆಗಿರುತ್ತೇನೆ. ನವಜಾತ ಶಿಶುಗಳಿಂದ 18 ವರ್ಷದ ಮಕ್ಕಳಿಗೆ ಬರುವ ಎಲ್ಲ ರೀತಿಯ ತೊಂದರೆಗಳು, ಕಾಯಿಲೆಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಅವಲಭ್ಯ ಇರುತ್ತದೆ. ವ್ಯಾಕ್ಸಿನೇಷನ್, ಚುಚ್ಚುಮದ್ದು ಸೌಲಭ್ಯ ಇರ್ತದೆ. ಮತ್ತು ಏನಾದರೂ ಬೇರೆ ಸಪ್ರೇಟಾಗಿ ಹಾರ್ಟ್ನ ತೊಂದರೆ ಅಥವಾ ಕಿಡ್ನಿಯ ತೊಂದರೆ ಏನಾದರೂ ಇದ್ದರೆ ಸಪ್ರೇಟಾಗಿ ಇನ್ನೂ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅವೈಲಬಲ್ ಇರ್ತಾರೆ.
ಸೊ ಈ ಸೌಲಭ್ಯದ ಕಂಪ್ಲೀಟ್ ನ್ಯೂಸನ್ನು ನೀವು ಪಡಬೇಕಾಗಿ ವಿನಂತಿಸ್ಕೊಳ್ತೇನೆ. I am Dr. Pujita Murthy, consultant obstetrician and gynecologist, available in Medoc Polyclinic. I am at your services for antenatal, that is pregnancy healthcare checkup, as well as prenatal and postnatal checkup. Also, I offer consultations and services for gynecology, that is mainly we'll be taking care of menopausal problems, any breast related health problems, as well as we are doing screening for cancer cervix, which is very common in India. So yes, welcome. Hello friends, myself Dr. Basavraj. I'm an interventional cardiologist at Medoc Polyclinic. We have facility for ECG, 2D echo and consultation. All people with heart diseases and diseases of blood vessels can avail the facilities at affordable prices. Thank you. ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಮಾರ್ ವೈ ಅಂತ. ನಾನು ಮೆಡಾಕ್ ಡಯಾಗ್ನೋಸ್ಟಿಕ್ಸ್ ಅದ್ರದ್ದು ಪೆಥಾಲಜಿಸ್ಟ್ ಆಗಿದ್ದೇನೆ. ನಾನು ಸೈಟೋಪೆಥಾಲಜಿ ಅಲ್ಲಿ ಸ್ಪೆಷಲೈಸೇಷನ್ ಆಗಿದ್ದೇನೆ. ನಮ್ಮ ಲ್ಯಾಬ್ರೇಟ್ರಿಲಿ ಮೈನ್ ವಿಷನ್ ಅಂತ ಹೇಳಿದರೆ ಕ್ವಾಲಿಟಿ ರಿಪೋರ್ಟ್ಸ್ ಮತ್ತು ರೀಸನಬಲ್ ಪ್ರೈಸಸಲ್ಲಿ ಮತ್ತು ಆನ್ ಟೈಮ್ ರಿಪೋರ್ಟ್ ಕೊಡಬೇಕು ಅಂತ ನಮ್ಮದು ಮೇನ್ ಪರ್ಪಸ್ ಆಗಿದೆ. ಸೊ ಎಲ್ಲ ಜನರ ಹತ್ರ ನಮ್ಮ ಲ್ಯಾಬಿನ ಬಂದು ನಮ್ಮ ಸರ್ವಿಸಸನ್ನು ದಯವಿಟ್ಟು ತಗೊಳ್ಳಿ. ಏನೇ ತೊಂದರೆ ಆದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅದಕ್ಕೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯೂರ್ ಮಾಡ್ತೀನಿ. ಥ್ಯಾಂಕ್ ಯು. ನನ್ನ ನೇಮ್ ಇಸ್ ಫಯಾಜ್, ಎಕ್ಸ್ರೇ ಟೆಕ್ನಿಷಿಯನ್. ಇದು ಎಕ್ಸ್ರೇ ಜನರೇಟರ್, ಇದು ಅಡ್ವಾನ್ಸ್ ಎಕ್ಸ್ರೇ ಮಿಷನ್ 300 mA. ಇದರಲ್ಲಿ ಎಲ್ಲ ಥರ ಎಕ್ಸ್ರೇ ಮಾಡ್ಬೋದು. ಸ್ಪೆಷಲ್ ಎಕ್ಸ್ರೇ ಐ PMCU RGU ಎಲ್ಲ ಮಾಡ್ಬೋದು. ಇದು ಎಕ್ಸ್ರೇ ಟ್ಯೂಬ್, ಡಿಜಿಟಲ್ ಎಕ್ಸ್ರೇ ಫ್ಯೂಜ್ ಅವರು, ಪ್ರಿಂಟರ್ ಎಕ್ಸ್ರೇ. ಬ್ರಿಡ್ಜ್ ವೇ ಕಟ್ಟಡ ಮಾಲಕರು ರಿಯಾಜ್, ಮೆಡಾಕ್ ಪಾಲಿಕ್ಲಿನಿಕ್ ಸಂಸ್ಥೆದ ಮಾಲಕರು ಜಿರಾರ್ ಅಹಮದ್ ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. حلال مرادنا وبلغ مقصودنا واشف امراضنا الروحانية والجسمانية والشيطانية واشفها يا شافي الامراض. خير السائرين وشر الكافرين وشر الظالمين وشر الحاسدين وشر المتكبرين وشر الشياطين يا ذا الجلال والاكرام. اللهم اغفر للمؤمنين والمؤمنات المسلمين المسلمات الاحياء منهم والاموات. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله تعالى وسلم على خير سيدنا محمد وعلى آله وصحبه أجمعين. سبحان ربك رب العزة عما يصفون، سلام على المرسلين والحمد لله رب العالمين. صلى الله على محمد صلى الله عليه وسلم. صلى الله على محمد صلى الله عليه وسلم. رب صل على
ತೊಕ್ಕೋಟಿನಲ್ಲಿ ಈ ಮೆಡಾಕ್ ಲ್ಯಾಬೊರೇಟರಿ ಉದ್ಘಾಟನೆಗೊಳಿಸಿದಂಥ ಹುಸೇನಾರ್ ಅವರಿಗೆ, ಅದೇ ಥರ ಪಾಲುದಾರರು ಎಲ್ಲರಿಗೂ ಈ ಒಂದು ಸಂಸ್ಥೆ ಉತ್ತಮವಾಗಿ ಬೆಳೆಯಲಿ ಹಾಗೂ ಎಲ್ಲರಿಗೊಂದು ಆಶಾದಾಯಕವಾಗಿರುವುದಂದರೆ ಈಗಿನ ಪರಿಸ್ಥಿತಿಯಲ್ಲಿ ಕೋವಿಡ್ಗೆ ಒಂದು ಸಹಕಾರಿಯಾಗಿ ಉನ್ನತವಾಗಿ ಅದು ಅತಿ ಕಡಿಮೆ ವಿಚಾರದಲ್ಲಿ ಜನರಿಗೆ ಸೌಲಭ್ಯಗಳು ಸಿಗಲಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ, ಶುಭಾಶಿಸ್ತೇನೆ.